ಚಿಕ್ಕ ಪ್ರಾಯದ ಬೋಲಿ ಚದುರಿನಿಲ್ಲ ಪ್ರಾಯದ ಬೋಲಿ ಚದುರಿನಿಲ್ಲ ಒರಿಬೂದಿರಿ ಮದ ಉಕ್ಕಿ ಬರುತ್ತಲಿದೆ ಮಾರಣ ಮದದಾನಿ ಮದ ಉಕ್ಕಿ ಬರುತ್ತಲಿದೆ ಮಾರಣ ಮದದಾನಿ ಒರಿಬೂದಿರಿ ಪ್ರಾಯದ ಬೋಲಿ ಚದುರಿನಿಲ್ಲ ಕಾಮಿನಿ ಕರೀದು ತಾರಿ ಮಂಜುನಾಥ ಸ್ವಾಮಿಯ ಬಿಟ್ಟಿರಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಾರೆ ಅನಂತ ಧಿರಿನ ಹರಿ ಕಾಮಿನಿ ಕರೆದು ತಾರಿ ರೇ ಮಂಜುನಾಥ ಸ್ವಾಮಿಯ ಬಿಟ್ಟಿರಾರೆ ರೇ ಮಂಜುನಾಥ ಸ್ವಾಮಿಯ ಬಿಟ್ಟಿರಾರೆ ಮಕಿಯೊಳಗಿನೋಂತ ಹೊರಗ್ಯನುಲ್ಲೋನೆ ಕಾಂತೆ ತಾನೋಪ್ತನಿರಿನ ಹರಿಯೋ ಮಕಿಯೊಳಗಿನೋಂತ ಹೊರಗ್ಯನುಲ್ಲೋನೆ ಕಾಂತೆ ಹಿಮಪಲನು ಬಲು ಸಾಮರ್ಥ್ಯನು ಇವ ಹಿಮಪಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಹಾಮಿತ ಬೀವನು ಪ್ರೇಮದಿ ಕರೆದರೆ ಹಾಮಿತ ಬೀವನು ಪ್ರೇಮದಿ ಕರೆದರೆ ಹಾಮಿತ ಬೀವನು ಪ್ರೇಮದಿ ಕರೆದರೆ ಅಮಿತ ಭೀಮನು ಕಾಮಿನಿ ಕರೆದು ತಾಸಿ ಮಂಜುನಾಥ ಸ್ವಾಮಿಗೆ ಬಿಟ್ಟಿರಲಾರೆ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತತಿ ದಿನ್ನತ 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 ಧೀಮತನ ದಿನ್ನತ 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 ತೊಂದನ ದಿನ್ನತ 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 ಧೀಮತನ ದಿನ್ನತ ದಿನ್ನತ ದಿನ್ನತ
ತತ್ತೋಂ ದಿನ್ನ ತಾ ದಿನ್ನ ತಾ ದಿನ್ನ ತಾ ದಿತ್ತೋಂ ದಿನ್ನ ತಾ ದಿನ್ನ ತಾ ದಿನ್ನ ತಾ ತದೈದಿರಲಿ ತೈದಿರಲಿ 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 ತಾದಿರಲಿ ತತ್ತ ನಾನೋಂ ತತಿರಿನ ಹರಿ ಓಂ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವರು ಮತ್ತು ಶ್ರೀ ಮಂಜುನಾಥೇಶ್ವರ ದೇವರು ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟುವಂತಹ ಶ್ರೀಮಠದ ಪ್ರಸಾದ ಶಿವಾರ್ಪಣಮಸ್ತು. ಮತ್ತು ಧರ್ಮಸ್ಥಳ ಶ್ರೀ ಮಹಾತಾಯಮ್ಮನವರಯ್ಯ ಧರ್ಮಸ್ಥಳ ಶ್ರೀ ಮಹಾತಾಯಮ್ಮನವರು ಮತ್ತು ಶ್ರೀ ಮಹಾತಾಯಮ್ಮನವರು ಸರ್ವ ಮಂಗಲ ಮಾಂಗಲ್ಯ ಸುಸರ್ವಾರ್ಥ ಸಾಧಕೆ ಶರಣೈ ತ್ರ್ಯಂಬಕ್ಷೇ ದೇವಿ ನಾರಾಯಣಿ ನಮೋಸ್ತುತೆ. ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟುವಂತಹ ಶ್ರೀಮಠದ ಪ್ರಸಾದ ಶಿವಾರ್ಪಣಮಸ್ತು. ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟೀಶ್ವರ ಸಮಪ್ರಭಂ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯ ಸರ್ವದಾ. ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟುವಂತಹ ಶ್ರೀಮಠದ ಪ್ರಸಾದ ಶಿವಾರ್ಪಣಮಸ್ತು. ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಶ್ರೀ ದೈವ ದೇವರುಗಳವರಯ್ಯ ಸ್ಥಳದಲ್ಲಿ ವಾಸವಾಗ ಶ್ರೀ ದೈವ ದೇವರುಗಳು ಮತ್ತು ಶ್ರೀ ದೈವ ದೇವರುಗಳು ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟುವಂತಹ ಶ್ರೀಮಠದ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ಸಭೆಗೆ ಒಂದನೆ ಮಾಡಿ ನಲಿ ನಲಿಯುತ ಪೋಯ ನಟರಾಜ ಒಲಿಯುತ ಪಕುತರ ಬೆಳಕಿನ ದೇವಿಗೆ ನಲಿ ನಲಿಯುತ ಪೋಯ ನಟರಾಜ ನಲಿ ನಲಿಯುತ ನಟರಾಜ ಒಲಿಯುತ ಭಕುತರ ಬೆಳಕಿನ ದೇವಿಗೆ ಒಲಿಯುತ ಭಕುತರ ಬೆಳಕಿನ ದೇವಿಗೆ ನಲಿ ನಲಿಯುತ ನಟರಾಜ ಒಲಿಯುತ ಭಕುತರ ಬೆಳಕಿನ ದೇವಿಗೆ ನಲಿ ನಲಿಯುತ ನಟರಾಜ ನಲಿ ನಲಿಯುತ ನಟರಾಜ ಒಲಿಯುತ ಭಕುತರ ಬೆಳಕಿನ ದೇವಿಗೆ ನಲಿ
ನಲಿಯುತ ನಟರಾಜ ಆಯ್ ಒಡವಿಗಳ ಧರ್ಮದ ಕುಂದನು ಕಂಡೆಂಗೆ ಕೆಟೋಕನು ಹರಿದು ಹುವಿಗೆ ನೌದೆ ಕೆಡುಕನು ಹರಿದಳು ಹುವಿಗೆ ತಂದೆಯೇ ಒಡವಿಗಳ ಧರ್ಮದ ಕುಂದನು ಕಂಡೆ ಕಿರುಕನು ಹರಿದಲು ಹುವಿಗೈತುದೆ ಕೆಡುಕನು ಹರಿದಲು ಹುವಿಗೈತುದೆ ಅಡಗಿದ ಧರ್ಮವ ಉಡುಮದಿ ಕಾಣುತ್ತ ತೊಡದು ಹೆಕ್ಕಡೆ ಗೊಲಿಯುತ್ತ ನಿಲ್ದಿ ಹಿರಡದು ಹೆಕ್ಕಡೆ ಗೊಲಿಯುತ್ತ ನಿಲ್ದಿ ಅಡಗಿದ ಧರ್ಮವ ಗುಡುಮದಿ ಕಾಣುತ್ತ ಹಿಡಿದಳು ಹೆಕ್ಕಡೆ ಗೊಲಿಯುತ್ತ ನಿಂದಿಯೇ ಕರಿಬದನ ಪಿತಾ ಗುಗಾರ್ಗಣ ಸೌತುತ ಕರಿಬದನ ಪಿತಾ ಗುಖಾಯ್ಗಳ ಸಂಸದ ಹೆರೆದೋಣಿ ಭಕುತರ ಮನದ ಪಿತಾಯ್ ಮೆರೆದೋಣಿ ಭಕುತರ ಮನದ ಪಿತಾಯ್ ಹರಿಕೆಯು ಹಿರಿದೆಯ ನೊಡಗೂಡಿ ನಲಿಯುತ್ತ ಆಪ ಹರಿಕೆಯೋ ನಿನ್ನಡಿ ಹರಿಕೆಯೋ ಮುಲ್ಲವೇ ಹಿರಿದೆಯ ನೊಡಗೂಡಿ ನಲಿಯುತ್ತ ಆಪ ಮನ ಶುದ್ಧದಿ ನಿನ್ನ ಗಮನಗೆ ಮನ ಶುದ್ಧದಿ ನಿನ್ನ ಗಮನಗೆ ಅನುದಿನ ಕಾಯುವ ಭಕುತರು ಮುರುಗಿ ಅನುದಿನ
ಕಾಯುವ ಭಕ್ತರ ಮೊರೆಗೆ ಹನುಮತಗತೊಡೆ ಹನುಮತವಾದಿಲ್ದಲಿ ಮನೆ ಮನ ಬೆಳಗಲು ಬೆನಕನ ಸಹಿತಲಿ ಉಕ್ಕಿಯೊಡೆಯಲಿ ಯಕ್ಷನಾಟಪಿ ಪಕರ ರಕ್ಕಿನೋ ದೇವಾ ದೇವಾ ಕುಕ್ಷಿಯುಡೆಯನೆ ಯಕ್ಷನಾಟ್ಯತಿಯ ಇಚ್ಚುಚ ಪಗರೋ ರಕ್ಷಿಸು ದೇವಾ ಇಚ್ಚುಚ ಪಗರ ರಕ್ಷಿಸು ದೇವಾ ಅಕ್ಷಾರಿಯನಿ ಭಕ್ತರ ಬಯಕೆಯ ಅಕ್ಷಯವಾಗಿ ನಿಗರಸಲು ಆಮ ಅಕ್ಷಾರಿಯನಿ ಭಕ್ತರ ಬಯಕೆಯ ಅಕ್ಷಯವಾಗಿ ಹರಸಲು ಮಾಮ ನಲಿ ನಲಿಯುತ್ತ ನಟರಾಜ ಒಲಿಯುತ್ತ ಭಕ್ತರ ಬೆಳಗಿನ ದೇವಿಗೆ ನಲಿ ನಲಿಯುತ್ತ ನಟರಾಜು ತತ್ತೋಂ ದಿನ್ನತ ದಿನ್ನದಿ ದಿನ್ನತ ದಿನ್ನತಿ ದಿನ್ನತ 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 ತೇರ್ ದಿನ್ನತ ದಿಲ್ಲ ತೇರ್ ದಿಲ್ಲದೋ ದಿಲ್ಲೋದಿ ದಿಲ್ಲ ದಿನ್ನದೋ ದಿಲ್ಲದ ತತ್ತೋ ದಿನ್ನತ 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 ದಿತ್ತೋ ದಿನ್ನತ ದಿನ್ನತ ದಿನ್ನತ
ಅಂಬುರುಗವನೇತ್ರ ಶ್ರೀ ದುರ್ಗಾಂಬಿಕೆಯ ಮನಗೊಂಡು ಭಗವತಿಯೊಳು ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಗವತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ತೌತದಿದೆ ಅಂಬುನಿಧಿ ಚಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದ ಮುಜಗೆ ಬರಮಣುದ ವರ್ಣಿಬೇಡಿ ಕಥಾಮೃತ ಗಂಗಾಧರಂಗ ಗಮನೀಯ ಜಟ ಕಲಾಪ ಗೌರಿ ನಿರಂತರ ವಿಭೂಷಿತ ವಾಮ ಭಾಗ ನಾರಾಯಣ ಪ್ರಿಜಂ ಅನಂಗ ಮದಪಹರ ವಾರಣಾಸಿಪುರಪದು ಭಜ ವಿಶ್ವನಾಥ ವಾರಣಾಸಿಪುರಪದು ಭಜ ವಿಶ್ವನಾಥ ಚಿತ್ತದ ಜುಬರ ಜತ ಶೈನದಿ
ದೇವಾದ ಮಗೇಶ್ವರಿಯದಗಿತ ಉತ್ತಮಾತನದಲ್ಲಿ ಭಕ್ತರ ನರಕಿ ಪುಣ್ಯನರು ಸುತ್ತಲೂ ಗಣಪೂದ ಋಷಿಗಳ ಸುತ್ತಲೂ ಗಣಪೂದ ಋಷಿಗಳ ಮೊತ್ತದೊಂದಿಗೆ ದೇವ ಪಿತೃಗಳ ಭಯಭಕ್ತಿಯಲ್ಲಿ ಶೋಭಿದೆ ಕುಳಿತ ಒಲವಿನಲ್ಲಿ ಪ್ರಾಣೇಶ್ವರ ಕಾಡುತ್ತಿರುವುದು ಹಿಮಗಿರಿಗಳು. ಹೌದು. ರಜತ ಶೈಲ ಅನ್ನುವ ಹಾಗೆ ನೋಟಕರು ಕರೆದರು. ಹ, ನೋಟಕರ ಚಿತ್ತವನ್ನು ಅದು ಸೆಳೆಯುತ್ತದೆ. ಹೌದು. ಆದರೆ ಭಕ್ತ ಪ್ರಪಂಚದ ಚಿತ್ತವನ್ನು ಸೆಳೆಯುವುದು ಹ. ಪರಮ ಪಾವನವಾದಂತಹ ಕೈಲಾಸ ಕ್ಷೇತ್ರ. ನಿಜ. ನಾವೇನೋ ಎತ್ತರವಾದ ಪೀಠದಲ್ಲಿ ಆಸೀನರಾದವರು, ಆದರೆ ನಮ್ಮನ್ನು ಕಾಣಬೇಕೆನ್ನುವಂತಹ ಆಶೆಯನ್ನು ಹೊಂದಿ ಹ. ಈ ಹೊತ್ತಿಗೆ ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ, ಶಿವಶರಣರ ಗಡಡವನ್ನೇ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಹೌದು. ಅಷ್ಟೇ ಯಾಕೆ, ಹ. ಓ ಇತ್ತ ಕಡೆಗೆ ನೋಡಿದರೆ ದೇವತೆಗಳಿದ್ದಾರೆ, ಪ್ರಮಥ ಗಣಗಳನ್ನು ಕಾಣಬಹುದು, ಧರ್ಮ ದೇವತೆಗಳು ಇದ್ದಾರೆ, ಗಣಪತಿ, ಸುಬ್ರಹ್ಮಣ್ಯ. ಯಾವಾಗ ನಮ್ಮ ದರ್ಶನದ ಸೌಭಾಗ್ಯವನ್ನು ಅನುಭವಿಸಿದ್ರೋ ಈ ಕಾಲಕ್ಕೆ ಅವರೆಲ್ಲರೂ ಒಟ್ಟಾಗಿ ಸ್ತುತಿಸ್ತಾ ಇದ್ದಾರೆ. ಹೌದು. ಈಶ್ವರ, ಜಗದೀಶ್ವರ, ಭಯಂಕರ, ಮಹಾಬಲೇಶ್ವರ, ಇದೆಲ್ಲ ನಮ್ಮನ್ನು ಈ ರೀತಿಯಾಗಿ ಸ್ತುತಿಸ್ತಾ ಇದ್ರೆ ನಮ್ಮ ಮನಸ್ಸು ಅವರೆಡೆಗೆ ಸಾಗುತ್ತದೆ. ಹೌದು ಸ್ವಾಮಿ. ಅವರು ನಮ್ಮ ಮನಸ್ಸನ್ನು ಆಕರ್ಷಿಸುತ್ತಿದ್ದಾರೆ. ಭಕ್ತರು ಭಕ್ತಿಯಿಂದ ಬಾಗಿದಾಗ ಅವರನ್ನು ಆಧರಿಸುವುದು ನಿನ್ನ ಕರ್ತವ್ಯವಾಗಿದೆ. ನಿಜ. ಆದ್ರಿಂದ ಭಕ್ತ ಬಾಂಧವರಿಗೆಲ್ಲರಿಗೂ ಒಳ್ಳೇದಾಗಲಿ ಎನ್ನುವಂತಹ ಸದಾಶಯವನ್ನು ಈ ಕಾಲಕ್ಕೆ ನಾವು ಪ್ರಕಟಿಸಲೇಬೇಕಾಗಿದೆ. ಸರಿ. ಆದ್ರೆ ಕೇವಲ ಇಲ್ಲಿ ತುಂಬಿದ ಭಕ್ತರನ್ನು ಮಾತ್ರ ನಾವು ಅನುಗ್ರಹಿಸುವುದು ಅಲ್ಲವಲ್ಲ, ಮತ್ತೆ ತನ್ನ ಮನೆಯಲ್ಲಿದ್ದುಕೊಂಡು ಮನದಲ್ಲಿ ನಿತ್ಯವೂ ಅಲ್ಲ ತನ್ನ ಹೃದಯ ಕಮಲದಲ್ಲಿ ಶಿವಪಾರ್ವತಿಯರನ್ನು ಪ್ರತಿಷ್ಠಾಪಿಸಿಕೊಂಡು ಅನವರತವೂ ಭಕ್ತಿಯಿಂದ ಆರಾಧಿಸುತ್ತಿದ್ರೆ ಏನಿದ್ದು ಲೋಕದ ತಾಯಿ ತಂದೆಯರು, ಪ್ರಕೃತಿ ಪುರುಷರು, ಇಂತಹ ದೇವರನ್ನು ನಾವು ನಿತ್ಯವೂ ಆರಾಧಿಸುವುದು ಕರ್ತವ್ಯ. ಈ ನಿಷ್ಠೆಯಿಂದ ಅವರು ಮುನ್ನಡೆಯುತ್ತಾರೆ ಅಂತೇಳಿ ಆದರೆ ಅವರಿಗೂ ಒಳ್ಳೇದಾಗಲಿ ಎನ್ನುವಂತಹ ಸದಾಶಯ ನಮ್ಮದು. ಸರಿ. ಅದು ಅಷ್ಟ ಕಡೆಗೆ ನೋಡಿದ್ಯಾ, ನಾರದರು ಇಂಥ ಕಡೆ ಬರ್ತಾ ಇದ್ದಾರೆ ಸ್ವಾಮಿ. ಅವರಲ್ಲಿ ಸ್ವಲ್ಪ ಮಾತಾಡಬೇಕಾಗಿದೆ. ಅಂತಕಾಂತಕ ನೀಲಕಂಠ ಮಗೇಶ್ವರ ಕಲ್ತೋಗರನ ಎನ್ನುತ್ತ ಮಗೇಶ್ವರ ಕಲ್ತೋಗರನ ಎನ್ನುತ್ತ ಶಂಭೋ ಶಂಕರ ಸಂತರ ಪೊರೆ ಮಗಿರೀಶ ಮಗೇಶ್ವರಿ ಕಾಂತ ನಿನ್ನನು ವಂದಿಪೆ, ಮಗೇಶ್ವರಿ ಕಾಂತ ನಿನ್ನನು ವಂದಿಪೆ ದೇವಾ. ಜಯ ಶಂಭೋ ಮಹಾದೇವ, ಉಮಾ ಮಹೇಶ್ವರ, ಗಂಗಾಧರ, ಕೈಲಾಸನಾಥ, ಜಯ 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 ಎಂದು ಪಾಡುತ್ತ ಭಕ್ತಿಯಿಂದ ನಾರದ ಮುನೆ ಬಂದನು ಹರನೆಡೆಗೆ ಅಂದದ ಪೀಠವ ಯಾರಿದೆ ಭಕ್ತರ ಬಂದು ಪೇಳಿದನ ಬಗೆ ಸರ್ವೇಶ್ವರ ಸುಶ್ರಾವ್ಯವಾಗಿ ಸುಮಧುರವಾಗಿ ಶಿವ ಸಂಕೀರ್ತನೆಯೊಂದಿಗೆ ಕೈಲಾಸಗಿರಿಯಲ್ಲಿ ಕಾಣಿಸಿಕೊಂಡಾಗ ಹಾ. ಮನಸ್ಸಿಗಷ್ಟು ಸಂತೋಷವಾಗಿದೆ. ಹೌದೇ?
ಆದ್ರೆ ದೇವ ನಿಮ್ಮನ್ನು ಸತ್ಕರಿಸಬೇಕು, ಎತ್ತರವಾದ ಪೀಠ ಸಿದ್ಧವಾಗಿತ್ತು. ಹ್ಮ್. ಆದ್ರೆ ನಿಮ್ಮನ್ನು ಕರ್ಕೊಂಡು ಬಂದ್ರೆ ನೀವು ಯಾಕೆ ಸಂಕೋಚ? ದೇವರ ಸಮ್ಮುಖದಲ್ಲಿ ಭಕ್ತನಾದ ನಾನು ಕುಳಿತುಕೊಳ್ಳುವುದು ಸರಿಯಾಗುತ್ತದೆಯೇ ದೇವ? ಒಳ್ಳೆ ಕಥೆ ಇದು. ಬಂದದ್ದು ದೇವರ ಮನೆಗೆ, ಹೌದು. ಮಹೇಶ ನಿಲಯಕ್ಕೆ, ಹಾ. ಕೈಲಾಸಕ್ಕೆ. ಹೌದು. ಹಾಗಿರುವಾಗ ನಮ್ಮ ಪಾಲಿನ ದೇವರು ಈಗ ನೀವಿ. ಅತಿಥಿ ದೇವೋ ಭವ, ಆದ್ರಿಂದಲೇ ಎತ್ತರವಾದ ಪೀಠ, ಗೃಹಸ್ಥ ಧರ್ಮ, ಸತ್ಕಾರಗಳು, ಒಳ್ಳೆಯದು, ಇತ್ಯಾದಿ ಇತ್ಯಾದಿ ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಹೌದಾ? ಹಾ. ಏನಿದ್ರು ಅರೆ ಕ್ಷಣದಲ್ಲಿ ಬಂದೆ. ಆಗಲಿ ಅಂತೆ. ಪಾರ್ವತಿ, ಸ್ವಾಮಿ ನಾನು ಯಾಕೆ ಬೇಕಾಗಿ ನಿನ್ನನ್ನು ಕರೆದದ್ದು ಹೇಳು? ಅರ್ಥ ಆಯ್ತು ಸ್ವಾಮಿ. ನಾರದರು ಬಂದಿದ್ದಾರೆ, ಹಲವಾರು ವಿಚಾರಗಳನ್ನು ತಂದಿರ್ತಾರೆ. ಹೌದು. ಸಮಾಲೋಚನೆ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ. ಈ ಸಂದರ್ಭ ನನ್ನ ಮತ್ತು ಮಕ್ಕಳ ಅವಶ್ಯಕತೆ ಇಲ್ಲ ಎಂಬುದು ನಿಮ್ಮ ಮನಸ್ಸಿನ ಓಡಾಡ್ತಾ ಅಲ್ವೇ ಸ್ವಾಮಿ? ನೂರಕ್ಕೆ ನೂರು ಸರಿ. ಹಾ. ಮಕ್ಕಳನ್ನು ಆದೀತು ಸ್ವಾಮಿ. ಯೋಗಾನಂದದ ಮೂರ್ತಿ ಧರ್ಮ ಕಾಲಕ್ಕೆ ಯೋಗಾನಂದದ ಮೂರ್ತಿ ಧರ್ಮ ಕಾಲಕ್ಕೆ ದೇಹ ವಿನಿಯೋಗಿ ಮುನಿ ಬರಿಯನೇ ಯೋಗಾನಂದದ ಮೂರ್ತಿ ಧರ್ಮ ಗದಗದ ವಿನಿಯೋಗಿ ಮುನಿ ಬರಿಯನೇ ಭೋಗ ತ್ಯಾಗದ ಪಾವನಾತ್ಮಕ ಎಲ್ಲಿಂದ ನೀ ಸಾಗಿ ಬಂದೆಗೆ ಇಲ್ಲಿಗೆ ನೀ ಎಲ್ಲಿಂದ ಸಾಗಿ ಬಂದಿಗೆ ಇಲ್ಲಿಗೆ ಮುನಿವರಿಯನೇ ಭಗವಂತ ಪ್ರಪಂಚ ಮುಖದಲ್ಲಿ ಯೋಗಾನಂದ ಮೂರ್ತಿಗಳೆಂದೇ ಬಿಂಬಿಸಲ್ಪಟ್ಟವರು. ಹೌದು ದೇವ. ದಿವ್ಯವಾದ ದೇಹ, ಹಾ. ಪಾವನವಾದಂತಹ ಗುಣ, ಹಾ. ಸದಾ ಸಂಚಾರ, ಸಜ್ಜನರ ಏಳಿಗೆ, ಹ್ಮ್. ಧರ್ಮದ ಉತ್ಥಾನ, ಹಾ. ಇದೆಲ್ಲ ನಿಮ್ಮ ಕಾಯಕ. ಹೌದು. ಸದಾ ಸಂಚರಿಸ್ತಾ ಇದ್ರು ಹ್ಮ್. ಬದುಕಿನಲ್ಲಿ ಭೋಗ ಮುಖ್ಯ ಅಲ್ಲ, ಆಹಾ. ತ್ಯಾಗವೇ ಲೇಸೆನ್ನುವಂತಹ ಸಂದೇಶವನ್ನು ಬಿತ್ತರಿಸ್ತೀರಿ. ಹೌದು. ಪಾರಮಾರ್ಥಿಕದೆಡೆಗೆ ಸಾಗುವುದಕ್ಕೂ ಅನುಕೂಲವಾಗುತ್ತದೆ. ನಿಜ. ಅದು ಏನೇ ಇರ್ಲಿ. ಹ್ಮ್. ನಾರದರೆ ಓ ಇಲ್ಲಿ ಬನ್ನಿ. ಓ ಕೈಲಾಸ ಉಂಟು ಅನ್ನೋದು ಈಗ ಮರೆತೇ ಹೋಯ್ತಾ? ಯಾಕೆ ಈ ಮಾತು ದೇವ? ಎಷ್ಟು ಸಮಯಗಳಾಯ್ತು ನಿಮ್ಮ ಮುಖ ನೋಡದೆ ನಾನು. ಓ ಯಾವುದಕ್ಕೂ ಸಮಯ ಸಂದರ್ಭ ಯೋಗ ಕೂಡಿ ಬರಬೇಕಲ್ವೇ? ನಿಮ್ಮನ್ನು ಕಾಣುವಾಗ ನನಗೆ ನೆನಪಾಗುವುದು ಅವತ್ತಿನ ದಿವಸ. ಯಾವುದು ದೇವ? ದ್ವಾಪರ ಆರಂಭವಾಗಿತ್ತು. ದ್ವಾಪರ ಆರಂಭವಾಗುವುದೇನು? ಹಾ. ದ್ವಾಪರ ಕಳೆದು ಹಾ. ಕಲಿಯುಗ ಆರಂಭವಾಗಿತ್ತು. ಹಾ. ಆ ಹೊತ್ತಿಗೆ ಓ, ನಾವೆಲ್ಲ ಒಟ್ಟಾಗಿದ್ದೇವೆ. ಅದು ಸತ್ಯಲೋಕದಲ್ಲಿ ನಾರಾಯಣ ದೇವರ ಅಧ್ಯಕ್ಷತೆ, ಧರ್ಮ ಸೂಕ್ಷ್ಮದ ಬಗ್ಗೆ ಜಿಜ್ಞಾಸೆ ಹುಟ್ಟಿಕೊಂಡಾಗ ನಮಗೆ ಉತ್ತರವನ್ನು ಬಯಸ್ತಾ ಇದ್ದವರು. ಹೌದು, ಆ ಹೊತ್ತಿಗೆ ಎದುರಿದ್ದವರು ಯಾರು? ನಾನೇ. ಉತ್ತರ ಕೊಟ್ಟವರು ಯಾರು? ನಾನೇ. ನಮ್ಮ ಮನಸ್ಸನ್ನು ಗೆದ್ದವರು ಯಾರು? ಆವಾಗಲಲ್ಲೂ ಉತ್ತರವನ್ನು ಕೇಳಿ ತೃಪ್ತಿ ಹೊಂದಿದಂತ ನೀವು ಮೂರು ಮೂರ್ತಿಗಳು ಎದ್ದು ನಿಂತು ಕರ ತಾಡನ ಮಾಡಿದ್ದು ಮರೀಲಿಕ್ಕುಂಟೇ ದೇವ? ಮರೆಯಲಾಗದ ಮರೆಯಬಾರದ ಮಹಾನುಭಾವ ಆಹಾ ನಾರದ ದೇವಾ. ಇವತ್ತು ಬಂದಿದೆ. ಹೌದು. ತ್ರಿಮೂರ್ತಿಗಳ ಪ್ರೀತಿಗೆ ಪಾತ್ರರಾದವರು. ಹ್ಮ್. ಹಾಗಿರುವಾಗ ಹ್ಮ್. ಇವತ್ತು ಯಾವ ಕಡೆಯಿಂದ ಹೊರಟದ್ದು, ಹಾ. ಮುಂದೆ ಯಾವಲ್ಲಿಗೆ ಪ್ರಯಾಣ ಉಂಟು, ಪಥ ಮಧ್ಯದಲ್ಲಿ ಈಶ್ವರನ ಅನುಗ್ರಹವನ್ನು ಸಂಪಾದಿಸಿಕೊಳ್ಳೋಣ ಅನ್ನುವ ಇರಾದೆಯೋ, ಆಹಾ. ಅಲ್ಲ ಇತರೆ ವಿಷಯಗಳನ್ನು ಮಂಡಿಸುವುದಕ್ಕೆ ಬಂದಿದ್ದೀರೋ? ಓ. ಏನಿದ್ರು ಕೇಳುವ ತವಕ ಹೆಚ್ಚಾಗುತ್ತೆ. ಹೌದೇ? ಹೇಳಬಹುದೇ? ನಾನೀಗ ಸದ್ಯಕ್ಕೆ ಭೂಲೋಕದ ವಿಷಯವನ್ನು ಹೇಳುವುದಕ್ಕೆ ಬಂದಿದ್ದೇನೆ ದೇವ. ಹೌದರೆ? ಜನಲಿಂದ ಭೂಲೋಕ ಸಂಚರಿಸುತ್ತ ಸಂಚರಿಸುತ್ತ ದೇವ ದರ್ಶನಕ್ಕೆಂದು ಬಂದೆ ನಿನ್ನೆ ದೇವ ಆಗ
ಎನಲೆಲ್ಲ ಭೂಲೋಕ ಸಂಚರಿಸುತ್ತ ದೇವ ದರ್ಶನಕ್ಕೆಂದು ಬಂದೇ ಮನುಜ ಲೋಕವು ಹೀನ ದಶೆಗಿಳಿದುದು ಈಗ ಮನುಜ ಲೋಕವು ಹೀನ ದಶೆಗಿಳಿದುದು ಈಗ ತನು ಭೋಗದಾದ ಜನಿಗೆ ಎನಲೆಂದ ಭೂಲೋಕ ದರ್ಶನಕ್ಕೆಂದು ಬಂದೇ ದೇವಾ ದೇವಾ ಸಜ್ಜನರ ರಕ್ಷಣೆಗಾಗಿ ಧರ್ಮದ ಸಂಸ್ಥಾಪನೆಗಾಗಿ ದುರ್ಜನರ ನಿಗ್ರಹಕ್ಕಾಗಿ ಅಧರ್ಮದ ದಮನಕ್ಕಾಗಿ ಅಹರ್ನಿಶಿಯು ದುಡಿಯುವವನು ನಾನು. ಹೌದು. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸಿ ಲೋಕಲೋಕದ ಆಗು ಹೋಗುಗಳನ್ನು ತಿಳಿಯುವವನು ನಾನಾಗಿದ್ದೇನೆ ಪರಮಾತ್ಮ. ಸರಿ. ಹಾಗಾಗಿ ಲೋಕವನ್ನು ನಾನು ಸಂಚರಿಸಿದೆ. ಸದ್ಯಕ್ಕೆ ಭೂಲೋಕದ ಕಡೆಗೂ ಹೋದೆ. ಅಲ್ಲಿಯ ಜನರ ಜೀವನ ಕ್ರಮ ಯಾವ ರೀತಿಯಾಗಿ ನಡೆಯುತ್ತಾ ಇದೆ ಎಂಬುದಾಗಿ ತಿಳಿದು ದೇವ ದರ್ಶನವನ್ನು ಮಾಡಿ ಹೋಗೋಣ ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇನೆ ಭಗವಂತ ನಾನು. ಹಾಗಾದ್ರೆ ಓ, ನಾವು ಭೂಲೋಕದಿಂದ ಕೈಲಾಸದೆಡೆಗೆ ಬಂದವರು. ಹೌದು ದೇವ. ಸರಿಯಪ್ಪ. ನಾರದರೆ ದೇವ, ಚತುರ್ಯುಗಗಳು ಹಾ, ಕೃತ, ತ್ರೇತ, ದ್ವಾಪರ, ಕಲಿ. ಹೌದು. ಒಂದು ಯುಗಕ್ಕಿಂತ ಮತ್ತೊಂದು ಯುಗ ಭಿನ್ನ. ಹಂತ ಹಂತವಾಗಿ ನಾವು ಗಮನಿಸ್ತಾ ಇದ್ರೆ ಬದಲಾವಣೆ. ಈಗ ಕೃತಯುಗದ ಹಾಗೆ ತ್ರೇತಾಯುಗ ಇರಲಿಲ್ಲ, ತ್ರೇತಾಯುಗದ ಹಾಗೆ ದ್ವಾಪರ ಇರಲಿಲ್ಲ. ಯೋಚಿಸುವುದೇ ತಪ್ಪು. ದ್ವಾಪರದಂತೆ ಕಲಿಯುಗವು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯುಗಮಾನ ಅನ್ನೋದು ಹೌದು. ಏನಿದ್ರು ಸಹ ಆ. ವರ್ತಮಾನ ಕಾಲ ಇದು ಕಲಿಯುಗ. ಹೌದಾ ಅಲ್ವಾ? ಹೌದು. ಹಾಗಿರುವಾಗ ಮನುಷ್ಯರ ಜೀವನ ಕ್ರಮಗಳೆಲ್ಲ ಹೇಗುಂಟು ಅಂತ ತಿಳಿಯುವ ಒಂದು ಆಚೆ ಅಷ್ಟೇ. ಆದ್ರೆ ಭೂಲೋಕದ ಇಂದಿನ ಮನುಜರ ಪರಿಸ್ಥಿತಿಯನ್ನು ಹೇಳುವುದಕ್ಕೆ ಮನಸ್ಸಿಗೆ ತುಂಬಾ ಬೇಸರವಾಗುತ್ತಾ ಇದೆ ಪರಮಾತ್ಮ. ಏನು ನಾರದರೆ, ಯಾಕೆ ಬೇಸರ ನಿಮಗೆ? ಅಷ್ಟು ಹೀನ ಮಟ್ಟಕ್ಕೆ ಇಳಿದಿದ್ದಾರೆ ಲೋಕದ ಜನರೆಲ್ಲ. ರಾಜ್ಯದಲ್ಲಿ ಬುದ್ಧಿಜೀವಿ ಎಂದೇ ಗುರುತಿಸಲ್ಪಡುವ ವರ್ಗ ಇದ್ರೆ ಮನುಷ್ಯರು. ಹೌದು. ಅವನ ಬದುಕು ಹೀನಾಯದನಿಗೆ ಸಾಗುತ್ತದೆ ಅಂತ ಹೇಳಿದ್ರೆ ಕಾರಣಗಳು ಬೇಕೋ ಬೇಡ? ಕಾರಣ ಇದ್ದೇ ಇದೆ ಏನದು? ಭಗವಂತ. ಈ ಪ್ರಪಂಚದ ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಬೇಕಾಗಿ ಅಲ್ವೇ ಚತುರ್ವರ್ಣಗಳು. ಸದಾಚಾರ ತತ್ಪರನಾಗಿ ಬ್ರಾಹ್ಮಣ, ಸದಾ ರಣ ತತ್ಪರನಾಗಿ ಕ್ಷತ್ರಿಯ, ಸದಾ ಚರಣ ತತ್ಪರನಾಗಿ ವೈಶ್ಯ, ಸದಾ ಚರಣ ತತ್ಪರನಾಗಿ ಶೂದ್ರ. ಅವರ ವರ್ಣಕ್ಕನುಗುಣವಾಗಿ ನಡೆಯಬೇಕಾದ್ದು ಅವರ ಕರ್ತವ್ಯ. ಆದ್ರೆ ಇಂದು ವರ್ಣಾಶ್ರಮದ ಧರ್ಮವೇ ಬುಡಮೇಲಾಗಿ ಹೋಗಿದೆ ಪರಮಾತ್ಮ. ತದ್ವಿರುದ್ಧವಾಗಿ ನಡೆಯುತ್ತಾ ಇದ್ದಾರೆ. ಆದರೆ ಇದನ್ನು ಮೇಲಿಂದ ಮೇಲೆ ನೋಡಿದರೆ ಸಾಲದು, ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂಬ ಉದ್ದೇಶವನ್ನು ಇರಿಸಿಕೊಂಡು ಭೂಲೋಕದಲ್ಲಿ ಎಲ್ಲ ಕಡೆ ತಿರುಗಾಟ ಮಾಡಿದೆ. ಪ್ರಯಾಣ ಸ್ವಲ್ಪ ಬೆಳೆಸಿದ್ರಿ. ಹೌದು ಹೌದು. ನಾನು ಯೋಚನೆ ಮಾಡಿದ್ದು ವಿಷಯವನ್ನು ತಿಳ್ಕೊಂಡದ್ದು ಸರಿ. ಏನಂತೆ? ಭೂಲೋಕದ ಮನುಜರು ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೆ ಭಗವಂತ. ಏನು ತಪ್ಪು ಕಂಡಿರಿ? ಒಂದು ಕಡೆಗೆ ಹೋಗಿ ನೋಡ್ತೇನೆ, ಅಲ್ಲಿಯ ಮನುಜರು ಎಲ್ಲರೂ ಸ್ವಾರ್ಥಿಗಳಾಗಿ ಬದುಕುತ್ತಾ ಇದ್ದಾರೆ. ಸ್ವ ಅರ್ಥ, ಹೌದು, ಪ್ರಯೋಜನವನ್ನು ಮಾತ್ರ ಲಕ್ಷ್ಯವಿರಿಸಿಕೊಂಡವರು. ನಾನು ನನಗೆ ಬೇಕಾಗಿ, ನನ್ನ ಕುಟುಂಬಕ್ಕೆ ಬೇಕಾಗಿ, ಆ ಬಳಿಕ ಎಲ್ಲವೂ ನಾನು ಹೇಳಿದಾಗೆ ನಡಿಬೇಕು, ನಾನು ಹೇಳಿದಾಗೆ ಕೇಳಬೇಕು, ಎಲ್ಲವೂ ನನ್ನಿಂದಲೇ ಎಂಬುದಾಗಿ ಯೋಚನೆ ಮಾಡುವಂತಹ ಮನುಜರು ಸ್ವಾರ್ಥಿಗಳು ಲೋಕದಲ್ಲಿ ತುಂಬಿಕೊಂಡಿದ್ದಾರೆ. ಸ್ವಾರ್ಥದ ಜೊತೆಯಲ್ಲಿ ದುರಹಂಕಾರ, ಅಹಂಕಾರವೂ ಇದೆ. ಆ ಬಳಿಕ ಮತ್ತೊಂದು ಕಡೆಗೆ ಹೋಗಿ ನೋಡುವಾಗ ಅಲ್ಲಿ ತ್ಯಾಗ ಎಂಬುದು ಇಲ್ಲವೇ ಇಲ್ಲ. ನಿಮ್ಮ ಸಂದೇಶಕ್ಕೆ ಮೌಲ್ಯವೇ ಇಲ್ಲ. ವಿರುದ್ಧವಾಗಿ ನಡೀತಾ ಇದ್ದಾರೆ. ಅಲ್ಲಿ ಹೋಗಿ ನೋಡುವಾಗ ಮನುಜರಲ್ಲಿ ಭೋಗದಾಸೆ,
ಭೋಗ ಅಂತ ಎಂತ ಭೋಗದು? ತನುಭೋಗದ ಆಸೆ. ಶರೀರದ ಸುಖವನ್ನು ಪಡೆಯುವಲ್ಲಿ ಹೌದು. ಹಲವು ದಾರಿಗಳು, ಹಲವು ವಿಧಾನಗಳು, ಹಲವು ಕ್ರಮಗಳು. ಹ. ನೀವು ಯಾವುದನ್ನು ಕಂಡಿರಿ? ಹೆಣ್ಣಿನ ದೇಹ ಸುಖವನ್ನು ಪಡೆಯುವಂತಹ ಮನುಜರು ಲೋಕದಲ್ಲಿ ತುಂಬಿಕೊಂಡಿದ್ದಾರೆ. ತಪ್ಪಲ್ವಲ್ಲ? ಮನುಜರ ವಿಷಯವನ್ನು ಬಿಡಿ, ನಾಡನ್ನು ಕೇಳುವಂತ, ನಾಡನ್ನು ತಿದ್ದುವಂತ, ಪ್ರಜೆಗಳನ್ನು ಸರಿದಾರಿಯಲ್ಲಿ ಕೊಂಡು ಹೋಗಬೇಕಾದಂತ ನಾಡದೊರೆಯೇ ತಪ್ಪು ದಾರಿಯಲ್ಲಿ ನಡೆಯುತ್ತಾ ಇದ್ದಾನೆ. ಹೆಣ್ಣೊಬ್ಬಳು ದಾರಿಯಲ್ಲಿ ಏಕಾಂಗಿಯಾಗಿ ಸಂಚರಿಸುತ್ತಾ ಇದ್ರೆ ಆ ನಾಡದೊರೆ ಆಕೆಯನ್ನು ಹಿಂಬಾಲಿಸಿ ಆಕೆಯ ಮೇಲೆ ಕಾಮದ ದೃಷ್ಟಿಯನ್ನು ಬೀರಿ ಆಕೆಯನ್ನು ಬಲಾತ್ಕರಿಸುವುದಕ್ಕೆ ಮುಂದಾಗುತ್ತಾ ಇದ್ದಾನೆ ಪ್ರಭು. ದೇಶವನ್ನಾಳುವ ಅಧಿಕಾರಿ ಭ್ರಷ್ಟಾಚಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾರೆ ಅಂತ ಹೇಳಿ ಆದ್ರೆ ಮತ್ತೆ ಪ್ರಜೆಗಳಿಂದ ಏನನ್ನು ನಿರೀಕ್ಷಿಸುವುದಕ್ಕೆ ಲೋಕ ಉದ್ಧಾರ ಆಗುವುದು ಯಾವಾಗ? ಮತ್ತೊಂದು ಕಡೆಯಲ್ಲಿ ಹೋಗಿ ನೋಡ್ತೇನೆ, ಅಲ್ಲಿ ಬಡವನೊಬ್ಬ ಭಿಕ್ಷುಕನೊಬ್ಬ ಶ್ರೀಮಂತನ ಮನೆ ಬಾಗಿಲಿಗೆ ಅನ್ನ ಕೇಳುವುದಕ್ಕೂ ಭಿಕ್ಷೆ ಕೇಳುವುದಕ್ಕೆ ಬಂದ್ರೆ ಆ ಬಡವನನ್ನು ಭಿಕ್ಷುಕನನ್ನು ಒದ್ದು ಹೊಡೆದೋಡಿಸುವಂತ ಶ್ರೀಮಂತರು ಲೋಕದಲ್ಲಿ ತುಂಬಿಕೊಂಡಿದ್ದಾರೆ. ಯಾಕೆ ಅವರನ್ನು ಶ್ರೀಮಂತರು ಅಂತ ಹೇಳ್ತೀರಿ ನೀವು? ಸಂಪತ್ತು ಇರಬಹುದು, ಸಂಪತ್ತು ಇವತ್ತಿದ್ರೆ ನಾಳೆ ಇರಬೇಕು ಅನ್ನುವ ಅರ್ಥ ಇಲ್ವಲ್ಲ. ಹೃದಯ ಶ್ರೀಮಂತಿಗೆ ಅನ್ನುವುದು ಬೇಕಾದ್ದು. ಅದು ಇಲ್ಲದಿದ್ರೆ ಏನು ಪ್ರಯೋಜನ ಉಂಟು? ಸಮುದ್ರದಲ್ಲಿ ಮಳೆ ನೀರಿದ್ದಾರೆ. ಹೌದು, ಹಾಗೆ ಶ್ರೀಮಂತರು ಆ ರೀತಿಯಾಗಿ ನಡೀತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಹೋಗಿ ನೋಡುವಾಗ ತಂದೆ ತಾಯಿಗಳು ಕಷ್ಟಪಟ್ಟು ದುಡಿದು ಮಕ್ಕಳನ್ನು ಬೆಳೆಸಿರ್ತಾರೆ, ಒಳ್ಳೆಯ ಉದ್ಯೋಗವನ್ನೂ ಕೊಡಿಸಿರ್ತಾರೆ. ಆದರೆ ಕೊನೆಗಾಲಕ್ಕೆ ಅದೇ ಮಕ್ಕಳು ತಂದೆ ತಾಯಿಗಳು ವೃದ್ಧರಾದಂತಹ ಸಂದರ್ಭದಲ್ಲಿ ದಾರಿ ಬದಿಯಲ್ಲಿ ಬಿಡುವುದಕ್ಕೆ ಮನ ಮಾಡುತ್ತಾ ಇದ್ದಾರೆ. ಭಗವಂತ, ಅಯ್ಯೋ, ಕಾಡಿನಲ್ಲಿರುವ ಮೃಗವಾದ್ರೂ ಸರಿ ತಾನು ಹೆತ್ತಂತಹ ಕಂದವನ್ನು ಬಿಟ್ಟು ಹೋಗುವುದಿಲ್ಲ, ಇಲ್ಲ, ಕರುವನ್ನು ಕಟ್ಟಿಕೊಂಡು ಹೋಗುತ್ತದೆ. ಹೌದು. ಈ ಮನುಷ್ಯರಿಗೆ ಬುದ್ಧಿ ಬರೋದು ಯಾವಾಗ? ಒಳ್ಳೆಯ ವಿದ್ಯೆಯನ್ನು ಕೊಡಿಸಿರ್ತಾರೆ. ವಿದ್ಯೆಯಿಂದ ಬೇಕು ವಿಚಾರ, ಹೌದು. ವಿದ್ಯೆಯಿಂದ ಬೇಕು ವಿನಯ, ಹೌದು. ವಿದ್ಯೆಯಿಂದ ಬೇಕು ಸಂಸ್ಕಾರ, ನಿಜ. ವಿದ್ಯೆಯಿಂದಲೇ ವಿವೇಕ. ಹೌದು. ಹಾಗಾದ್ರೆ ಇವರಲ್ಲಿ ವಿವೇಕವನ್ನು ಕಳ್ಕೊಂಡು ಈ ರೀತಿಯ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ಏನಾದೀತು ಮುಂದೆ? ಅಷ್ಟೇ ಅಲ್ಲ, ಇನ್ನು ಸುಳ್ಳು ಹೇಳುವವರು. ಅವರದ್ದೆಂತ ಕಥೆ? ಒಂದು ಸುಳ್ಳು ಹೇಳುದು, ಅದೇ ಸುಳ್ಳನ್ನು ಸತ್ಯವನ್ನಾಗಿಸುವುದಕ್ಕೆ ಬೇಕಾಗಿ ಸಾವಿರಾರು ಸುಳ್ಳುಗಳ ಸರಮಾಲೆಯನ್ನೇ ಹೇಳಿಬಿಡುವುದು. ಅವರ ಬದುಕು ಇದರಲ್ಲೇ ಸುಳ್ಳಿನಲ್ಲಿ. ಇನ್ನು ಕೊಲೆಗಡುಕರು ಇದ್ದಾರೆ, ಆ ಬಳಿಕ ಕುಡುಕರು. ಅವರ ವಿಷಯ ಹೇಳಿ ಪ್ರಯೋಜನ ಇಲ್ಲ. ಹೆಚ್ಚಿನ ನಿಮಗೆ ತಾಗಿದ್ದಾರೆ. ಹೀಗೇನು ತೊಂದರೆ ಆಗಿಲ್ಲ. ಭೂಲೋಕದಲ್ಲಿ ಗಮನವನ್ನು ಹರಿಸಿದೆ. ಒಂದು ಕಡೆಯಲ್ಲಿ ದೇವತಾ ಕಾರ್ಯಕ್ರಮ ನಡೀತಾ ಇದೆ, ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇರುವಾಗ ಆ ಕುಡುಕ ಅಲ್ಲಿ ನಾನು ಹೇಗೆ ವರ್ತಿಸಬೇಕು, ಯಾವ ರೀತಿ ಶಾಂತತೆಯಿಂದ ಇರಬೇಕು ಎಂಬ ಪ್ರಜ್ಞೆಯೇ ಅವನಲ್ಲಿ ಇಲ್ಲ. ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅವನಷ್ಟಕ್ಕೆ ಹರಟೆ ಮಾಡುತ್ತಾ ಇರುವುದು. ಈ ಕಾರ್ಯಕ್ರಮ ಮಾಡುವವರಿಗೆ ತೊಂದರೆ ಆಗುತ್ತದೆ ಎಂಬ ಪ್ರಜ್ಞೆಯೇ ಅವನಲ್ಲಿ ಇಲ್ಲ. ಮದ್ಯವನ್ನು ಸೇವಿಸುವುದೇ ತಪ್ಪು. ಯಾಕಂದ್ರೆ ಅದು ಬುದ್ಧಿ ಹಾಳು ಮಾಡ್ತದೆ. ಹೌದು, ಆರೋಗ್ಯಕ್ಕೂ ಹಾನಿಕರ. ಒಂದು ಸೇವಿಸುವ ಚಟ ಉಂಟು ಅಂತ ಇಟ್ಟುಕೊಳ್ಳುವ ಅವ ಇಂಥ ಕಾರ್ಯಕ್ರಮಕ್ಕೆ ಹೋಗೋದ? ಸುಮ್ಮನೆ ಮನೆಯಲ್ಲಿ ಮುಸ್ಕು ಹಾಕಿ ಮಲಗಬೇಕವ. ಅದು ಬಿಟ್ಟು ಅವ ಹೀಗೆ ಮಾಡ್ತಾನೆ ಅಂತ ಹೇಳಿ ಆದ್ರೆ ಉಳಿದವರಿಗೂ ಇದು ಚಟ ಹಿಡಿಸಿದ ಹಾಗಲ್ಲ. ಹಾಗೆ ಒಟ್ಟಿನಲ್ಲಿ ಹೇಳುವುದಿದ್ದರೆ ಭೂಲೋಕದಲ್ಲಿ ಎಲ್ಲಿ ನೋಡಿದರಲ್ಲಿಯೂ ದ್ರೋಹ, ವಂಚನೆ, ಮೋಸ, ಕೊಲೆಗಡುಕರು, ಸುಳ್ಳು ಹೇಳುವವರು, ವ್ಯಭಿಚಾರಿಗಳು, ಅನಾಚಾರಿಗಳು ಭೂಲೋಕದಲ್ಲಿ ತುಂಬಿಕೊಂಡಿದ್ದಾರೆ. ಇದೇ ರೀತಿ ಮುಂದುವರಿದರೆ ಭೂಲೋಕದಲ್ಲಿ ಧರ್ಮ ಉಳಿಯುವುದಕ್ಕೆ ಸಾಧ್ಯ ಇದೆಯೇ ಪರಮಾತ್ಮ? ಇವುಗಳನ್ನೆಲ್ಲ ಕಣ್ಣಾರೆ ಕಂಡಂತಹ ನಾನು ನಿನ್ನಲ್ಲಿ ನಿವೇದಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ನಾನೀಗ ಏನು ಮಾಡಬೇಕು ಅನ್ನೋ ಹಾಗೆ ತಾವು ತೀರ್ಮಾನಿಸಿದ್ದೀರಿ ನಾರದರೆ? ತಾವು ಲಯಕರ್ತರು, ಪ್ರಮತಾದಿಗಳ ಒಡೆಯರು, ದಂಡನಾಧಿಕಾರಿಗಳೂ ಆಗಿದ್ದೀರಿ. ಅದಕ್ಕಾಗಿ ದೇವ, ಭೂಲೋಕದ ಮನುಜರ ಮನಸ್ಸನ್ನು ಶುದ್ಧಗೊಳಿಸಿ ಭೂಲೋಕದಲ್ಲಿ ಧರ್ಮವು ನೆಲೆಯೂರುವಂತೆ ಮಾಡಬೇಕು ಎಂಬುದಾಗಿ ಸಕಲ ಮಾನವರ ಹುಯಿಲನ್ನು ನಿನ್ನ ಸನ್ನಿಧಾನಕ್ಕೆ ಒಪ್ಪಿಸ್ತಾ ಇದ್ದೇನೆ ಭಗವಂತ. ಧನ್ಯೋಸ್ಮಿ. ಶಂಭೋ ಶಂಕರೋ ಮಹೇಶ್ವರ. ಸುರಮುನಿ ಬನಿಂದ ವಾಕ್ಯವ
ಸತ್ಯ, ಧರ್ಮ, ಸಂಸ್ಕೃತಿ ಮತ್ತೆ ಭೂಲೋಕದಲ್ಲಿ ಬೆಳಗಲೇಬೇಕು. ಹೌದು. ಧರ್ಮದೇವತೆಗಳು ಬರಲಿ.